ಕಾರ್ಕಳ ಪುರಸಭೆಯ ಎರಡನೇ ಮಾಸಿಕ ಸಭೆ ಮಂಜುನಾಥ ಪೈ ಸಭಾಭವನದಲ್ಲಿ ಸುಮಾ ಕೇಶವ ಅವರ ಅಧ್ಯಕ್ಷತೆಯಲ್ಲಿ ಜರುಗಿತು. ಸಭೆಯಲ್ಲಿ ಎರಡನೇ ವಾರ್ಡಿನ ಪ್ರತಿನಿಧಿ ಪ್ರತಿಮಾ ಅವರು ತಮ್ಮ ವಾರ್ಡಿಗೆ ಕುಡಿಯುವ ನೀರಿಗಾಗಿ ರಾಜ್ಯಸಭಾ ಸದಸ್ಯರಾದ ಆಸ್ಕರ್ ಫೆರ್ನಾಂಡಿಸ್ ಅವರ ನಿಧಿಯಿಂದ ಬಿಡುಗಡೆಯಾದ 30 ಲಕ್ಷ ರೂಪಾಯಿ ಪುರಸಭೆ ಅಧಿಕಾರಿಯವರ ನಿರ್ಲಕ್ಷ್ಯದಿಂದ ಹಿಂದೆ ಹೋಗಿದೆ. ನಾನು ನನ್ನ ಮತದಾರರಿಗೆ ಏನು ಹೇಳಬೇಕು, ನನಗೆ 30 ಲಕ್ಷ ರೂಪಾಯಿ ಅನುದಾನವನ್ನು ಹಿಂದಕ್ಕೆ ತರಿಸಿ ಕಾಮಗಾರಿ ಮಾಡಿಕೊಡಿ, ಇಲ್ಲದೇ ಇದ್ದಲ್ಲಿ ಪುರಸಭೆಯ ಕಲಾಪ ನಡೆಸಲು ಬಿಡುವುದಿಲ್ಲ ಅಂತ ಪಟ್ಟು ಹಿಡಿದರು. ಇವರಿಗೆ ವಿರೋಧ ಪಕ್ಷದ ಸದಸ್ಯರು ಸಾಥ್ ನೀಡಿದ್ದು, ಒಂದು ಸಾಮಾನ್ಯ ಮಹಿಳೆ ಅಷ್ಟು ದೊಡ್ಡ ಮೊತ್ತದ ಅನುದಾನ ತರಲು ಎಷ್ಟು ಕಷ್ಟಪಟ್ಟಿರಬಹುದು. ಆದರೆ ಪುರಸಭಾಧಿಕಾರಿ ಅವರ ಪಟ್ಟ ಕಷ್ಟಕ್ಕೆ ಕ್ಯಾರೆ ಎನ್ನದೆ 30 ಲಕ್ಷ ರೂಪಾಯಿ ಅನುದಾನವನ್ನು ಹಿಂದಕ್ಕೆ ಕಳುಹಿಸಿರುವುದು ಅವರಿಗೂ ಹಾಗೂ ಮತದಾರರಿಗೂ ಪುರಸಭಾಧಿಕಾರಿಯಿಂದ ಆಗಿದ್ದ ಅವಮಾನ ಅಂತ ಹೇಳಿದರು. 13 ಕೋಟಿ ರೂಪಾಯಿ ವೆಚ್ಚದಲ್ಲಿ ಪ್ರಾರಂಭಗೊಂಡ ಒಳಚರಂಡಿ ಕಾಮಗಾರಿ ಕಳಪೆಯಾಗಿದ್ದು, ಈ ಬಗ್ಗೆ ಶೀಘ್ರ ತನಿಖೆ ಕೈಗೊಳ್ಳಬೇಕು ಅಂತ ಸಭೆಯಲ್ಲಿ ಅಶ್ಫಾಕ್ ಅಹಮದ್ ಆಗ್ರಹ ಮಾಡಿದ್ರು. ಯಾಕೆಂತ ಹೇಳಿದ್ರೆ ಪುರಸಭೆಗೆ ಬಂದಂತ ದುಡ್ಡಾದ್ರೆ ಕೂಡಲೇ ಕೆಲಸ ಆಗ್ತಾ ಇತ್ತು. ಆಸ್ಕರ್ ಫರ್ನಾಂಡಿಸ್ ನೋಡಿ, ನಾವೀಗ ಎಷ್ಟೋ ಮಾನ್ಯ ರಾಜ್ಯಸಭಾ ಸದಸ್ಯರು ಕಾರ್ಕಳ ಪುರಸಭಾ ಎರಡನೇ ವಾರ್ಡಿನ ಗುಂಡ್ಯಾ ಸದ್ಭಾವ ರಸ್ತೆ ಅಭಿವೃದ್ಧಿ ಕಾಮಗಾರಿಯ ಬದಲಿಗೆ ಕಾಮಗಾರಿಯನ್ನು ಕಾರ್ಕಳ ಎರಡನೇ ವಾರ್ಡ್ ಬಂದಿರು ಬೋರ್ವೆಲ್ ಮತ್ತು ನೀರಿನ ಟ್ಯಾಂಕ್ ನಿರ್ಮಿಸುವ ಕಾಮಗಾರಿಗೆ ಅಂದಾಜು ಮೊತ್ತ 30 ಲಕ್ಷಕ್ಕೆ ಉಲ್ಲೇಖಿತ ಮತ್ತು ಜಿಲ್ಲಾಧಿಕಾರಿ ಅವರು ಅನುಮೋದನೆಯನ್ನು ನೀಡಿರುತ್ತಾರೆ. ಯಾಕೆ ನೀವು ಹೀಗೆ ಮಾಡಿ? ನಿಮ್ಮ ಹತ್ರ ನಾನು ಪರ್ಸನಲ್ ಆಗಿ ಎಷ್ಟು ರಿಕ್ವೆಸ್ಟ್ ಮಾಡಿದೆ, ನನ್ನ ವಾರ್ಡಿಗೆ ನೀರಿನ ಸಮಸ್ಯೆ, ನನ್ನ ಜನರು ಕೇಳಿದ ಫಸ್ಟಿಗೆ ನಾನು ಓಟಿಗೆ ಹೋದಾಗ ನನಗೆ ಪ್ರತಿದಿನ ನೀರು ಬರ್ತಾ ಇಲ್ಲ, 2 ದಿವಸ ಬಂದದ್ದು ನೀರು ಬರ್ತಾ ಇತ್ತು, ಆದ್ರಿಂದ ನಮಗೆ ನೀರಿನ ವ್ಯವಸ್ಥೆ ಮಾಡಿಕೊಡಿ ಮೇಡಮ್ ಅಂತ ಹೇಳಿದ್ರು. ಹಾಗಾಗಿ ನಾನು ರಸ್ತೆಗಿಂತ ದುಡ್ಡನ್ನು ಟ್ಯಾಂಕಿಗೆ ಇಡಿಸಿದೆ. ನಾನು ಡಿಸಿಆರ್ಟಿಸಿಗೆ ಆಸ್ಪತ್ರೆ ಆಫೀಸಿಗೆ ಹೋಗಿದ್ದೇನಲ್ಲ, ಯಾಕೆ ನಿಮ್ಗೆ ಇದನ್ನು ಪುರಸಭೆಗೆ ಬಿಡಬಡಿ ಬಂದ್ರೆ ನಿಮಗೆ ಕಮಿಷನ್ ತಿಳಿಯುವುದಿಲ್ಲ, ಪುರಸಭೆ ಬರಲಿಲ್ಲ ಅಂತ ಈ ತರ ನೀವು ನಾಟಕ ಮಾಡುದಾ? ರಸ್ತೆ ಡಾಮರೀಕರಣ ನಡೀತಾ ಇದ್ದು, ಡಾಮರೀಕರಣ ಕೆಲಸ ತೀರಾ ಕಳಪೆಯದ್ದಾಗಿದೆ. ಈ ಕಾಮಗಾರಿಯನ್ನು ತಕ್ಷಣ ತಡೆ ಹಿಡಿದು ಮರು ಡಾಮರೀಕರಣ ಮಾಡಬೇಕು ಅಂತ ಆಗ್ರಹಿಸಿದರು. ಓದೋದಕ್ಕೆ ತುಂಬಾ ಬೇಸರ ವ್ಯಕ್ತಪಡಿಸಿದ್ದಾರೆ. ಪುರಸಭಾ ನಿರ್ಣಯ ಇಲ್ಲದೆ ಅದು ಅಥವಾ ನಾವದು ಕಾಮಗಾರಿ ಅವಶ್ಯಕತೆ ಇದೆ ಅಂತ ನಾವೊಂದು ಕಡೆ ಹೇಳಿದ್ರು, ಅದನ್ನು ವಾಪಸ್ ಕಳಿಸಿದ್ದಾರೆ. ಆ ಬಗ್ಗೆ ನಾವು ಇವತ್ತು ಹೊಸ ನಿರ್ಣಯ ಮಾಡಿ ಪ್ರಸ್ತಾವನೆ